ಐತಿಹಾಸಿಕ ಗೊಮ್ಮಟಗಿರಿ ಖ್ಯಾತಿಯ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕಾರ್ಕಳ ಉತ್ಸವ ವೈಭವದಿಂದ ನಡೀತಾ ಇದೆ. ಸ್ಥಳೀಯ ಶಾಸಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುನಿಲ್ ಕುಮಾರ್ ಸಾರಥ್ಯದಲ್ಲಿ 10 ಹಲವು ವಿಶೇಷತೆಗಳೊಂದಿಗೆ ಉತ್ಸವ ನಡೀತಾ ಇದೆ. ವಯಸ್ಸಿನ ಮಿತಿ ಇಲ್ಲದೆ ಜನಸಾಗರವೇ ಉತ್ಸವಕ್ಕೆ ಹರಿದು ಬರ್ತಾ ಇದೆ. ಮಧುವಣ ಗೀತೆಯಂತೆ ಸಂಪೂರ್ಣ ಬಣ್ಣ ಬಣ್ಣದ ಲೈಟಿಂಗ್ಸ್ ಗಳಿಂದ ಶೃಂಗಾರಗೊಂಡಿರುವಂತಹ ಕಾರ್ಕಳ ನಗರ ಮೈಸೂರು ಅರಮನೆಯಂತೆ ಕಂಗೊಳಿಸ್ತಾ ಇದ್ದು ನೋಡುಗರನ್ನ ಕೈಬೀಸಿ ತನ್ನತ್ತ ಕರೀತಾ ಇದೆ. ದಕ್ಷಿಣ ಕನ್ನಡ ಆಹಾರೋತ್ಸವ ಇನ್ನು ಜಟಕ ಬಂಡಿಗಳು ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದು ಸುಮಾರು 10 ಜಟಕ ಬಂಡಿಗಳು ಜನರನ್ನ ಉಚಿತವಾಗಿ ಸುತ್ತಾಡಿಸುವಂತಹ ಕಾರ್ಯ ಮಾಡ್ತಾ ಇವೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ಇತರ ಭಾಗಗಳಿಂದಲೂ ಕೂಡ ಕಾರ್ಕಳ ಉತ್ಸವದ ವೈಭವ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ಇನ್ನು ಉತ್ಸವದ ವಸ್ತು ಪ್ರದರ್ಶನದಲ್ಲಿ ಶಿಲ್ಪಕಲೆ, ಲಲಿತಕಲೆ, ಖಾದಿ, ರಾಜ್ಯ ಹೊರ ರಾಜ್ಯಗಳ ವಸ್ತುಗಳ ಪ್ರದರ್ಶನ, ಮಾರಾಟ ಮಳಿಗೆಗಳು ನೋಡುಗರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸ್ತಾ ಇದೆ.